ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಟೋಲ್ ಬೂತ್ಗಳು ಕಾರ್ಯಾಚರಿಸಲಿದೆ. ಈ ಭಾಗದ ಜನರ ಆದಾಯದ ಬಹುಪಾಲು ಟೋಲ್ ಕಟ್ಟಲೆಂದೇ ವಿನಿಯೋಗವಾಗ್ತಾ ಇದೆ. ಈ ಕೂಡಲೇ ಹೋರಾಟಕ್ಕೆ ಸಜ್ಜಾಗುವ ಅನಿವಾರ್ಯತೆ ಇದೆ. ತಲಪಾಡಿ ಟೋಲ್ ಬೂತ್ ವಿರುದ್ಧ ಮಂಜೇಶ್ವರ ನಿವಾಸಿಗಳು ಮಾತ್ರವಲ್ಲ, ತಲಪಾಡಿ ನಿವಾಸಿಗಳಿಗೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ಅಂತ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ಹೇಳಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಆಕ್ಷನ್ ಕಮಿಟಿ ಆಶ್ರಯದಲ್ಲಿ ತಲಪಾಡಿ ಟೋಲ್ ಬೂತ್ ಎದುರುಗಡೆ ಮಂಜೇಶ್ವರದ ಆಸುಪಾಸಿನ ಎಲ್ಲಾ ನಿವಾಸಿಗಳು ಜೊತೆ ಸೇರಿ ಹಮ್ಮಿಕೊಂಡ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹಲವಾರು ಹೆದ್ದಾರಿಗಳು ಮೇಲ್ದರ್ಜೆಗೆ ಏರುವ ಪ್ರಕ್ರಿಯೆಯಲ್ಲಿದೆ. ಬಿಸಿ ರೋಡ್ನಿಂದ ಗುಂಡ್ಯಕ್ಕೆ ಹೋಗುವ ಹೆದ್ದಾರಿ ಮಧ್ಯೆ 2 ಟೋಲ್ ಗೇಟ್ಗಳು, ಬೆಳ್ತಂಗಡಿ ಚಾರ್ಮಾಡಿ ಭಾಗದಲ್ಲಿ 1 ಟೋಲ್, ಗಂಜಿಮಠ ಸೂರಲ್ಪಾಡಿ ಟೋಲ್ ಬೂತ್ ಸೆಕ್ಟರ್ ಆರಂಭವಾಗಿದೆ. ಸುರತ್ಕಲ್, ಬ್ರಹ್ಮರಕೋಟ್ಲು, ಹೆಜ್ಮಾಡಿ, ಸಾಸ್ತಾನ, ಕುಂದಾಪುರ ಈಗಾಗಲೇ ಇದೆ. ತುಳುನಾಡಿನ ಉದ್ದಕ್ಕೂ ಟೋಲ್ಗಳೇ ಇರೋದ್ರಿಂದ ಜನರ ಆದಾಯದ ಬಹುಪಾಲು ಟೋಲ್ಗೆ ಹೋಗುತ್ತೆ. ಹಿಂದೆ ಸ್ಥಳೀಯರಿಗೆ ಟೋಲ್ ವಸೂಲಾತಿ ವಿರುದ್ಧ ಪ್ರತಿಭಟಿಸಿದಾಗ ತಾತ್ಕಾಲಿಕ ವಿನಾಯಿತಿ ನೀಡುವ ಸಂಸ್ಥೆ ಮತ್ತೆ ಪ್ರತಿಭಟನೆಗಳು ತಣ್ಣಗಾಗುವಾಗ ಸುಂಕ ವಸೂಲಿ ಮಾಡುತ್ತಲೇ ಬರ್ತಾರೆ. ಇದೀಗ ಮಂಜೇಶ್ವರ ನಿವಾಸಿಗಳಿಂದ ಸುಂಕ ಪಡಿತಾ ಇದ್ರೆ ಮುಂದೊಂದು ದಿನ ತಲಪಾಡಿ ನಿವಾಸಿಗಳಿಂದಲೂ ಸುಂಕ ಪಡೆಯೋದು ಖಚಿತ. ಹಾಗಾಗಿ ಕರ್ನಾಟಕ, ಕೇರಳ ಎರಡೂ ಕಡೆಯವರು ಸೇರಿಕೊಂಡು ಹೋರಾಟ ನಡೆಸಬೇಕಿದೆ ಅಂತ ಹೇಳಿದರು. ತಲಪಾಡಿ ಚರ್ಚ್ ಸಮಿತಿ ಉಪಾಧ್ಯಕ್ಷ ಲೀನಾ ಡಿಕೋಸ್ತಾ ಪ್ರತಿಭಟನೆಯನ್ನು ಉದ್ಘಾಟಿಸಿದರು. ಬಿಜೆಪಿ ಮುಖಂಡೆ ಮಾತನಾಡಿದ್ರು. ಸಿಪಿಎಂ ಮಂಜೇಶ್ವರ ಸಮಿತಿಯ ವಿ ರಮೇಶ್, ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಿನ್ ಲವೀನಾ ಮೊಂಥೇರೋ, ಮುಸ್ಲಿಂ ಲೀಗ್ ಮುಖಂಡ ಸೈಫುಲ್ಲಾ ತಂಗಳ್, ಎಸ್ಡಿಪಿ ಮಂಜೇಶ್ವರ ಮಂಡಲ ಅಧ್ಯಕ್ಷ ಶರೀಫ್ ಪಾವೂರು, ಪೀಪಲ್ಸ್ ಯೂನಿಯನ್ನ ನಿಸಾರ್ ಕುಂಜತ್ತೂರು, ಎಸ್ಡಿಪಿನ ಅಶ್ರಫ್ ಹಾಗೂ ಗಡಿನಾಡು ರಕ್ಷಣಾ ವೇದಿಕೆ ಸಿದ್ದೀಕ್ ತಲಪಾಡಿ ಉಪಸ್ಥಿತರಿದ್ದರು. 3 ಕಿಲೋಮೀಟರ್ 5 ಕಿಲೋಮೀಟರ್ಸ್ ಈಗ ಒಂದೊಂದೇ ರದ್ದು ಮಾಡಿದ್ದಾರೆ. ಮುಂದಕ್ಕೆ ತಲಪಾಡಿಯವರಿಗೆ ಉಳಿಸ್ತಾರಂತೆ ಗ್ಯಾರಂಟಿ ಇಲ್ಲ. ಅವ್ರ ಅಗ್ರಿಮೆಂಟ್ ಅಲ್ಲಿ ಅದನ್ನು ಬರ್ದೇನಿಲ್ಲ, ನಾವ್ ಯಾವತ್ತೂ ಓದಿಲ್ಲ ಅಲ್ವಾ. ಡಿಸಿ ಆಫೀಸಲ್ಲಿ ಒಂದು ಮೀಟಿಂಗ್ ಕರೀತಾರೆ, ನಮ್ಮ ಸ್ಥಳೀಯ ಶಾಸಕರುಗಳ, ಜಿಲ್ಲಾ ಪಂಚಾಯತ್ ಮೆಂಬರ್ಗಳ, ಎಂಪಿಗಳ, ಪೊಲಿಟಿಕಲ್ ಲೀಡರ್ಗಳ ಬರ್ತಾರೆ. ಅವರಿಗೂ ಕೂಡ ಅನಿವಾರ್ಯ ನಮ್ಮ ಜನರ ಪರವಾಗಿ ನಿಲ್ಲೇಬೇಕು ಅಂತ ತಾತ್ಕಾಲಿಕವಾಗಿ ಒಂದು ಪರಿಹಾರವನ್ನು ಕೊಡಿಸ್ತಾರೆ, ಆಯ್ತು ಅಂತ ಹೇಳಿ. ಆದ್ರೆ ಅವ್ರು ಮೇಲ್ಗಡೆಗೆ ಹೋಗ್ತಾರೆ. ನಮ್ಗೆ ಸುರತ್ಕಲ್ಲಲ್ಲಿ ನಮ್ಗೆ ನೆನಪಿದೆ, ನಾವು ಅಲ್ಲಿ ತಡೆ ಒಡ್ಡಿದ್ರೆ ಅವರು ಪ್ರತಿ ಸಂದರ್ಭ ಕೂಡ ಎನ್ಎಚ್ಐಗೆ ನಮ್ಗೆ ಒಂದು ದಿನಕ್ಕೆ 3 ಲಕ್ಷ ನಷ್ಟ ಆಗ್ತಾ ಇದೆ, 5 ಲಕ್ಷ ನಷ್ಟ ಆಗ್ತಾ ಇದೆ ಅಂತ ಪತ್ರ ಬರೆದು ಅವರ ಆ ದುಡ್ಡನ್ನು ಅಲ್ಲಿಂದ ವಸೂಲಿ ಮಾಡ್ತಾ ಇದ್ರು, ಅಥವಾ ಪೊಲೀಸ್ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇದ್ರು. ಇಲ್ಲಿಯೂ ಕೂಡ ನಿಮ್ಗೆ ರಿಯಾಯಿತಿಯ ಸಂಬಂಧಪಟ್ಟು ಏನಿದೆ ಅಂತ ನಿಮ್ಗೆ ಯಾರಿಗೂ ಸ್ಪಷ್ಟ ಗೊತ್ತಿಲ್ಲ. ಒಂದು ತಾತ್ಕಾಲಿಕವಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರುವಂತದ್ದು. ಅದರಿಂದಾಗಿ ನಾವು ಈ ಟೋಲ್ ಸುಲಿಗೆ ಏನಿದೆ ಇದರ ವಿರುದ್ಧ ದೃಢವಾದಂತಹ ಹೋರಾಟವನ್ನು ಮಾಡಬೇಕು. ಕೆಲರಿಗೆ ನನ್ನ ಹತ್ರ ಬೈಕ್ ಇರೋದು, ಈಗ ಬರುವಾಗ ನಮ್ಮ ಗೆಳೆಯರಲ್ಲಿ ಬಂದು ಒಂದ್ಸಲ ಅಲ್ಲಿ ನಿಲ್ಲಿಸಿ ಬರೋದಂತ ಆಲೋಚನೆ ಮಾಡಿದ್ರು. ಸ್ವಲ್ಪ ಅಲ್ಲ, ಮತ್ತೆ ಮರ್ಯಾದೆ ಪ್ರಶ್ನೆ. ಮುನೀರ್ ತುಂಬಾ ಜಿಪ್ಪುಣ ಅಂತ ಹೇಳ್ತಾರೆ ಅಂತ ಹೇಳಿ ಮತ್ತೆ 80 ರೂಪಾಯಿ ಹೋದ್ರು ಪರವಾಗಿಲ್ಲ ಅಂತ ಬಂದೆ, ಅದು ಬೇರೆ. ಕೆಲವರದೇನಿದೆ, ನನ್ನ ಹತ್ರ ಬೈಕ್ ಇರೋದು. ಆದ್ರೆ ನಾನು ಯಾವತ್ತೂ ಕೂಡ ಸುರತ್ಕಲ್ಲಲ್ಲಿ ಅಷ್ಟು ವರ್ಷ ಹೋರಾಟ ಮಾಡುವಾಗ ತುಂಬಾ ಜನರಿಗೆ ಅವರು ಪಾಸ್ ಗಳನ್ನ ಕೊಟ್ಟಿದ್ರು. ಹೋರಾಟ ಮುಂಚೂಣಿಯಲ್ಲಿರುವ ನಾಯಕರಿಗೆ ನಾನು ಕಾರಲ್ಲಿ ಹೋಗ್ತಾ ಇದ್ರು ಕೂಡ ಯಾರಾದ್ರೂ ನಾನು ಯಾವತ್ತೂ ಕೂಡ ನನ್ನ ಪರಿಚಯ ಹೇಳ್ತಾ ಇರ್ಲಿಲ್ಲ. ಯಾಕೆಂದ್ರೆ ರಿಯಾಯಿತಿ ಸಿಕ್ಕಿದ್ರೆ ಎಲ್ರಿಗೂ ಸಿಕ್ಕಿದಾಗ ನನಗೆ ಸಿಕ್ಬೇಕು. ಅದು ಹೋರಾಟದಲ್ಲಿರುವವರದೊಂದು ಬದ್ಧತೆ. ಇದು ರಾಷ್ಟ್ರೀಯ ಹೆದ್ದಾರಿ ಬಂದು ಸೆಂಟ್ರಲ್ ಗವರ್ಮೆಂಟ್ ಕಟ್ಟಿರಬಹುದು. ಎಷ್ಟು ಒಳ್ಳೆ ದಾರಿ ಮಾಡಿ ಕೊಟ್ಟಿದ್ದಾರೆ ನಮಗೆ, ಎಷ್ಟು ಒಳ್ಳೆಯ. ಇಲ್ಲಿಂದ ನಮ್ಗೆ ಈಗ ತಲಪಾಡಿ, ಕಾಸರಗೋಡು ಹೋಗ್ಬೇಕು ಅಂತ ಹೇಳಿದ್ರೆ ವೇಗದಲ್ಲಿ ಹೋಗ್ಬೋದು. ಆದ್ರೆ ಈ ಟೋಲ್ ಅಂತ ಹೇಳುವಂತದ್ದು ಒಂದು ಏಜೆನ್ಸಿಗೆ ಬಿಟ್ಟುಕೊಟ್ಟಿದ್ದಾರೆ. ಏಜೆನ್ಸಿಗೆ ಬಿಟ್ಟುಕೊಟ್ಟ ಕಾರಣ ಒಂದು ಕಡೆ ಟೋಲ್ ತಗೊಳ್ತಾರೆ, ಮತ್ತೊಂದು ಕಡೆ ಟೋಲ್ ತೆಗೆಯುವುದಿಲ್ಲ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನಾನು ಕೂಡ ಕೇಳುವಂತದ್ದೇ ಪ್ರಶ್ನೆ. ನಾನು ಅಂತಲ್ಲ, ಯಾರಾದ್ರೂ ಒಂದು ಸಾಮಾನ್ಯ ಜನಗಳು ಕೂಡ ಕೇಳುವಂತದ್ದೇ. ಒಂದು ಇದ್ರೆ ಎಲ್ಲರಿಗೂ ರೂಲ್ಸ್ ಒಂದೇ ತರ ಇರಬೇಕು, ಇಲ್ಲದಿದ್ರೆ ಯಾರಿಗೂ ಕೂಡ ಇರಬಾರ್ದು ಅಂತ ಹೇಳುವಂತದ್ದು ನನ್ನ ಕೂಡ ಮಾತೆ. ಸೊ ಹಾಗಾಗಿ ಇದರ ಪರ ನಮ್ಗೆ ಎಷ್ಟು ನಿಲ್ಲಿಕ್ಕಾಗ್ತದೋ ಅದರೊಟ್ಟಿಗೆ ನಿಂತು ನಾನು ಭರವಸೆ ಕೊಡುವುದಿಲ್ಲ ಇದರಲ್ಲಿ ಏನಾಗತ್ತೆ ಏನು ಅಂತ ಹೇಳಿ. ಆದ್ರೆ ಈ ಒಂದು ವಿಷಯವನ್ನ ನಾನು ನಮ್ಮ ಸೆಂಟ್ರಲ್ ಕಮಿಟಿಗೆ ಮುಟ್ಟುವಂತಹ ಕೆಲಸವನ್ನು ಮಾಡಬಲ್ಲೆ. ಇವತ್ತು ಇಲ್ಲಿ ಏನಂತ ಹೇಳಿದ್ರೆ ಕೆಲವೇ ದಿನಗಳ ಹಿಂದೆ ಈ ಆಕ್ಷನ್ ಕಮಿಟಿ ಪುನಃ ಜೀವಂತವಾಗಿ ಒಂದು 10 ದಿನದ ಒಳಗೆ ಇದನ್ನೆಲ್ಲವನ್ನು ಮಾಡಿದಂತದ್ದು. ಆ ಆಕ್ಷನ್ ಕಮಿಟಿ ಎಷ್ಟು ಕ್ರಿಯಾಳ ಆಗಿತ್ತು ಅಂತ ಹೇಳಿದ್ರೆ ಒಂದು 10-20 ಜನರಿಂದ ಸೇರಿದಂತ ಆಕ್ಷನ್ ಕಮಿಟಿಯಲ್ಲಿ ಎಲ್ಲರೂ ಸಮಾಜ ಸೇವಕರೇ ಆಗಿದ್ರು. ಅದೊಂದು ನಮಗೆ ಹೆಮ್ಮೆಯ ಸಂಗತಿ. ಅವರೆಲ್ಲರೂ ಸೇರಿ ಏನ್ ಮಾಡಿದ್ದಾರೆ, ನಮಗೆ ಇಲ್ಲಿ ನಾಡಿನಲ್ಲಿ ಇರುವಂತ ಎಲ್ಲ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಇದು ನಿರಂತರವಾಗಿ ಹಲವಾರು ವರ್ಷಗಳಿಂದ ಆಗ್ತಾ ಇದೆ. ಇದನ್ನು ನಾವು ನಿಲ್ಲಿಸಬೇಕು. ಇದಕ್ಕಾಗಿ ನಾವು ಜನರನ್ನು ಸೇರಿಸಿ ಹೋರಾಟ ನಡೆಸಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಟೋಲ್ ಆಕ್ಷನ್ ಕಮಿಟಿ ಒಂದು ನಿರ್ಧಾರ ತಗೊಂಡಂತದ್ದು. ಇದರಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಸೇರಿ ಇವತ್ತು ತುಂಬಾ ಜನರು ಇಲ್ಲಿ ಸೇರಿದ್ದೀರಾ. ಅವರ ಕರೆಗೆ ಹೋಗ್ಬಿಟ್ಟು ನೀವು ಇಲ್ಲಿ ಬಂದಿದ್ದೀರಾ. ಅದು ನನಗೊಂದು ಒಳ್ಳೆ ಒಂದು ಏನಂತ ಹೇಳಿದ್ರೆ ಒಂದು ಧೈರ್ಯ